ಘೋಷಣೆಯನ್ನ ಹಾಕೋಣ. ಬೋಲೋ ಭಾರತ್ ಮಾತಾ ಕಿ. ಇವತ್ತಿನ ರಾಷ್ಟ್ರ ಜಾಗರಣ ಸಮಿತಿ ಉಳ್ಳಾಲ ವಲಯದ ಪೌರತ್ವ ಕಾಯ್ದೆಯನ್ನ ಬೆಂಬಲಿಸಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮುಖ್ಯ ಭಾಷಣಕಾರರಾಗಿದ್ದಾರೆ ಶ್ರೀಯುತ ವಿಕಾಸ್ ಪುತ್ತೂರು, ವಕ್ತಾರರು ಭಾಜಪ ದಕ್ಷಿಣ ಕನ್ನಡ ಜಿಲ್ಲೆ. ಅದೇ ರೀತಿ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಸಂಚಾಲಕರು ರಾಷ್ಟ್ರ ಜಾಗರಣ ಸಮಿತಿಯ ನಮಗೋರ್ವಳಿ ತಾಯಿ ನಿತ್ಯವಾತ್ಸಲ್ಯಮಯಿ ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ ಎನ್ನ ಸಾಧನೆಯಲ್ಲ ತಾಯ ಗೌರವಕ್ಕೆ ಮುಡಿಪು, ತಾಯ ಗೌರವಕ್ಕೆ ಮುಡಿಪು. ಮಾತರಂ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಶಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕಿತಮಿತಾ ಸುಮಧುರಮಾಶಿಣೀ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಮುझे धृत कर करवाले अबला किनो माये तो भले बहुबलधारिणी नमामि तारिणी रिपुदलवारिणी मातरं वन्दे मातरं. तुमि विद्या तुमि धर्म तुमि रधि तुमि मर्म तुम ही प्राणा शरीरे बाहुते तुमि मां शक्ति हृदये तुमि मां भक्ति तोमारती प्रतिमा गड़ी मंदिरे मंदिरे वंदे मातरम. तुम ही दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलां अमलां अतुलां सुजलां सुफलां मातरं वन्दे मातरं. श्यामलां सरलां सुष्मितां भूषितां धरणीं भरणीं मातरं वन्दे मातरं वन्दे मातरं. भारत माता की. ಕಾಯ್ದೆಯ ಬೆಂಬಲಿಸಿಕೊಂಡು ಅಷ್ಟು ಮಾತ್ರ ಅಲ್ಲದೆ ವಾಸ್ತವ ನಡೆಯುತ್ತಿರುವಂತಹ ಸಾಮಾಜಿಕ ಘಟನೆಗಳನ್ನು ಚಿಂತಿಸಿಕೊಂಡು ಇಡೀ ಪ್ರತಿಯೊಬ್ಬ ದೇಶಭಕ್ತನ
ಆದ್ಯ ಕರ್ತವ್ಯ. ಪ್ರಸ್ತುತ ವಿಚಾರ, ಈ ವಿಚಾರವನ್ನು ಮುಂದಿಟ್ಟುಕೊಂಡು ದೇಶದಲ್ಲಿ ಮಾಡುವಂತಹ ಹಿಂಸೆ, ದಂಗೆ, ಈ ವಿಚಾರಕ್ಕೆ ರಾಷ್ಟ್ರ ಜಾಗರಣಾ ಸಮಿತಿಯು ಧಿಕ್ಕಾರವನ್ನು ಹೇಳಿಕೊಂಡು ಇಂದಿನ ಈ ಕಾರ್ಯಕ್ರಮದ ಮಹತ್ವವನ್ನು ನಮ್ಮ ಬಳಿ ತಿಳಿಯಪಡಿಸಲು ಬಂದಿರುವಂತಹ ವಿಕಾಸ್ ಪುತ್ತೂರು ವಕ್ತಾರರು, ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ, ಇವರನ್ನು ರಾಷ್ಟ್ರ ಜಾಗರಣಾ ಸಮಿತಿ ಉಳ್ಳಾಳದವರಾದ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇವೆ. ಆಗಿದ್ದುಕೊಂಡು ರಾಷ್ಟ್ರೀಯ ಚಿಂತನೆಯನ್ನು ಹೊಂದಿರುವಂತಹ ಶ್ರೀಯುತ ವಿಕಾಸ್ ಪುತ್ತೂರು ಇವರಿಗೆ ಇಂದು ಭಾರತ್ ಮಾತಾ ಕಿ ಜಯವನ್ನು ಘೋಷಣೆ ಕೇಳಿ ಬರ್ತಾ ಇದೆ. ಯಾವ ಮಣ್ಣಿನಲ್ಲಿ ತ್ರಿವರ್ಣ ಧ್ವಜವನ್ನು, ಈ ರಾಷ್ಟ್ರ ಧ್ವಜವನ್ನು ಉಳಿಸಿ ಹಾಕ್ತಿದ್ರು, ಅವರು ಇಂದು ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆಯನ್ನು ಮಾಡ್ತಿದ್ದಾರೆ. ರಾಷ್ಟ್ರ ಧ್ವಜವನ್ನು ಇಟ್ಕೊಂಡು ರಾಷ್ಟ್ರಕ್ಕೆ ಗೌರವ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಶ್ರೀಕೃಷ್ಣ ಭಗವಾನ್ ಹೇಳಿದಂತೆ ಪರಿವರ್ತನೆ ಜಗದ ನಿಯಮ. ಇಂಥ ಅಚ್ಚ ದಿನವನ್ನು ತಂದಂತಹ ನಮ್ಮ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಧರ್ಮ ಜಾಗರಣಾ ಸಮಿತಿ ಉಳ್ಳಾಳ ವಲಯದ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಶ್ರೀರಾಮ್. ನಾಗರಿಕತೆಯನ್ನು ಉಳಿಸಿಕೊಂಡು ಹೋಗಬೇಕಿದ್ರೆ ನಾವೆಲ್ಲರೂ ಕೂಡ ಅರಿವನ್ನ ಮೂಡಿಸುವಂತ ಕೆಲಸ ಮಾಡಬೇಕು. ಇಲ್ಲಿಂದಲೇ, ಈ ದಿನದಿಂದಲೇ ಆ ಕೆಲಸ ಆಗಬೇಕು ಅಂತ ಹೇಳ್ತಾ ಪುಷ್ಪಾರ್ಚನೆಯನ್ನು ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಬೋಲೋ ಭಾರತ್. ಬಂಧುಗಳೇ, ಕೇಂದ್ರ ವಿಕಾಸ್ ಪುತ್ತೂರು ಇವರ ಭಾಷಣಕ್ಕಿಂತ ಮೊದಲು ವೈಯಕ್ತಿಕ ಗೀತೆ ಇರಲಿಕ್ಕಿದೆ. ದೇಶ 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 ನನ್ನದು, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು, ಹರಿಹರಿಯುವ ನೀರ ಕಣ ಮೇಲಗುವ ಬಾನಂಗಣ, ಹಸಿರಾಗಿ ಮಣ್ಣ ಕಣ ಹಾರಾಡುವ ಹಕ್ಕಿಗಣ, ಹರಿಹರಿಯುವ ನೀರ ಕಣ ಮೇಲಗುವ ಬಾನಂಗಣ, ಹಸಿರಾಗಿ ಮಣ್ಣ ಕಣ ಹಾರಾಡುವ ಹಕ್ಕಿಗಣ, ಹೊಳೆ ಹೊಳೆಯುವ ಚುಕ್ಕಿಗಣ, ಎಲ್ಲ ನನ್ನದು, ಎಲ್ಲ ನನ್ನದು, ಎಲ್ಲ ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು, ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿಯ ಕಾಡಗೊಳೆ, ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿಯ ಕಾಡಗೊಳೆ, ಬೆಳೆದು ನಿಂತವನ ಸಿರಿಯು ಕಣ್ಗೊಳಿಪ ಬೃಂದಾವನ, ಎಲ್ಲ ನನ್ನದು, ಎಲ್ಲ ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು. बोलो भारत माता की, बोलो विश्व हिंदू परिषद की, बोलो बजरंग दल की, बोलो आरएसएस की, जय श्री राम. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪ ತೀಡಿತೋ, ಯಾವದರಿಗೆ ವರ್ಷಧಾರೆ ಫಲಿಸಿ ಚಿಗುರ ತಂದಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ ಎನ್ನುವ ಮಾತಿನೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ ಶ್ರೀಯುತ ವಿಕಾಸ್ ಪುತ್ತೂರು ಇವರನ್ನ ಈ ದಿನದ ದಿಕ್ಸೂಚಿ ಮಾತಿಗಾಗಿ.
ಬೋಲೋ ಭಾರತ್ ಮಾತಾ ಕಿ. ಎರಡೂ ಕೈಯನ್ನು ಎತ್ತಿ ಗಟ್ಟಿಯಾಗಿ ಹೇಳುವ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ರಾಷ್ಟ್ರ ಜಾಗರಣ ಸಮಿತಿ ಉಳ್ಳಾಲ ವಲಯ ಇದರ ವತಿಯಿಂದ ನಡೀತಾ ಇರುವಂತಹ ಈ ಜನಜಾಗೃತಿ ಸಭೆಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ವಕೀಲರು, ನನ್ನ ಸ್ನೇಹಿತರು ಆದಂಥ ಮೋಹನ್ ರಾಜ್ ಕೋಟೆಕಾರ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಸಮಾಜದ ಅನ್ಯಾನ್ಯ ಸ್ತರದ ವಿದ್ಯಾರ್ಥಿಗಳು, ಕಾರ್ಮಿಕರು, ವೃದ್ಧರು, ಯುವಕರು, ಮಹಿಳೆಯರು, ಹೀಗೆ ಸಮಾಜದ ಅನ್ಯಾನ್ಯ ಸ್ತರದ ಈ ಭಾಗದ ರಾಷ್ಟ್ರಭಕ್ತ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದಕ್ಕೆ ನಾನು ಇಲ್ಲಿ ಆಗಮಿಸಿರುವ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮೊಟ್ಟಿಗೆ ನಾನು ನಮ್ಮ ಆರಕ್ಷಕರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಬಹುದಾದ ದೊಡ್ಡ ಗಂಡಾಂತರದಿಂದ ಅವರು ನಮ್ಮ ಜಿಲ್ಲೆಯನ್ನು ರಕ್ಷಿಸಿದ್ದಾರೆ. ಅದಕ್ಕಾಗಿ ಆರಕ್ಷಕರಿಗೆ ಅಭಿನಂದನೆ. ಇವತ್ತು ನಮ್ಮ ಈ ಸಭೆಯಲ್ಲಿ ಆರಕ್ಷಕರಿಗೆ ಹೆಚ್ಚು ಕೆಲಸ ಏನಿಲ್ಲ. ಯಾಕೆ ಅಂತ ಹೇಳಿದರೆ, ಕಲ್ಲು ಹೊಡೆಯುವಂಥ ಪಂಗಡ ಮತ್ತೊಂದಿದೆ. ಇವತ್ತು ಇಲ್ಲಿ ಸೇರಿರುವಂಥವರು ನಿಮ್ಮ ಮೇಲೆ ಪುಷ್ಪಾರ್ಚನೆ ಮಾಡುವಂಥ ಪಂಗಡ. ಇವತ್ತು ಇಲ್ಲಿ ಸೇರಿರುವಂಥವರು ಪೊಲೀಸರ ಕೆಲಸ ಮಾಡುವುದಕ್ಕಾಗಿ ಪುಷ್ಪಾರ್ಚನೆ ಮಾಡುವಂಥ ಪಂಗಡ, ಆ ಯುವಕರು, ಆ ರಾಷ್ಟ್ರಭಕ್ತರು ನಾವಿವತ್ತು ಸೇರಿರುವಂತಹದ್ದು. ಇವತ್ತು ಸೇರಿರುವಂತಹ ಒಂದು ಇದರ ಹಿಂದೆ ಏನಿದೆ ಅನ್ನುವಂಥದ್ದು ನಾವು ಆಲೋಚನೆ ಮಾಡಬೇಕು. ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಸೇರಿದ್ದೇವೆ. 2019ನೇ ಇಸ್ವಿಯಲ್ಲಿ ಮೋದಿಯವರು 2ನೇ ಬಾರಿ ಆಯ್ಕೆಯಾದ ನಂತರ ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಸುಧಾರಣೆಗಳು ನಡೀತಾ ಇದೆ. ಆ ಅನೇಕ ಸುಧಾರಣೆಗಳ ಪೈಕಿ CAA, ನಮ್ಮ ಪೌರತ್ವ ತಿದ್ದುಪಡಿ ಕಾಯ್ದೆ ಅತ್ಯಂತ ಮಹತ್ತರವಾದಂಥ ಒಂದು ತಿದ್ದುಪಡಿ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ನಾವು ತಿಳಿದುಕೊಳ್ಬೇಕು. ಅದಕ್ಕಾಗಿ ಇಲ್ಲಿ ಸೇರಿರುವಂಥ ಎಲ್ಲ ರಾಷ್ಟ್ರಭಕ್ತರ ಪರವಾಗಿ ನರೇಂದ್ರ ಮೋದಿ ಅವರಿಗೂ ಅಮಿತ್ ಶಾ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. CAA ಇದರ ಅಗತ್ಯ ಏನಿತ್ತು ನಾವು ಒಮ್ಮೆ ಆಲೋಚನೆ ಮಾಡಬೇಕು. ಪೌರತ್ವ ತಿದ್ದುಪಡಿ ಕಾಯ್ದೆಯ ಅಗತ್ಯತೆ ಏನಿತ್ತು ಭಾರತದಲ್ಲಿ? ಇದಕ್ಕಾಗಿ ಇವತ್ತು ಅನೇಕ ಮಂದಿ ಭಾರತದಲ್ಲಿ ಇವತ್ತು ಪ್ರತಿಭಟನೆಗಳಾಗ್ತಾ ಇದೆ. ಪ್ರತಿಭಟನೆ ಮಾಡ್ತಾ ಇರುವಂಥವ್ರು ಯಾರು? ಇವತ್ತು ಇದನ್ನೊಮ್ಮೆ ಆಲೋಚನೆ ಮಾಡಿದರೆ, ಭಾರತದ 100% ಜನರ ಪೈಕಿ 95% ಜನರು ಪೌರತ್ವ ತಿದ್ದುಪಡಿ ಕಾಯ್ದೆಯ ಪರವಾಗಿದ್ದಾರೆ. ಇವತ್ತು ಇದನ್ನು ವಿರೋಧ ಮಾಡ್ತಾ ಇರುವಂಥ ಪಂಗಡ ಅತ್ಯಂತ ಸಣ್ಣ ಪ್ರಮಾಣದ ಪಂಗಡ. ಅದರಲ್ಲಿಯೂ ಕೂಡ ನಾವು ಮತ್ತಷ್ಟು ಡೀಪಾಗಿ ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋದರೆ 3 ನಮೂನೆಯಲ್ಲಿ ನಮಗೆ ವಿರೋಧ ಮಾಡುವವರು ಸಿಗ್ತಾರೆ. ಮೊದಲನೆಯವರು ಯಾರು ಅಂತ ಹೇಳಿದರೆ, ಅವರಿಗೆ ನಾನು ಯಾಕೆ ವಿರೋಧ ಮಾಡ್ತಾ ಇದ್ದೇನೆ, ಪೌರತ್ವ ಕಾಯ್ದೆ ಅಂದ್ರೇನು, CAA ಅಂದ್ರೇನು, ಇದರ ಮಹತ್ವ ಏನು, ಇದರ ಹಿನ್ನೆಲೆ ಏನು, ಯಾವುದೂ ಗೊತ್ತಿಲ್ಲ. ದೋಸ್ ಹೂ ಡು ನಾಟ್ ನೋ ಎನಿಥಿಂಗ್, ಈ ಪಂಗಡಕ್ಕೆ ಸೇರಿದಂಥ ಜನರು ಇವತ್ತು ವಿರೋಧ ಮಾಡ್ತಾ ಇರುವಂಥದ್ದು. ಇವರೊಟ್ಟಿಗೆ ಮತ್ತೊಂದು 2 ವರ್ಗ ಇದೆ. ಯಾವುದು ಅಂತ ಹೇಳಿದರೆ, ದೋಸ್ ಹೂ ಡು ನಾಟ್ ವಾಂಟ್ ಟು ನೋ ಎನಿಥಿಂಗ್. ನನಗೆ ಇದರ ಬಗ್ಗೆ ಏನೂ ಗೊತ್ತಾಗಬೇಕಾಗಿಲ್ಲ, ಆದರೆ ಕೇವಲ ಇದರಿಂದ ನಾನು ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಬೇಕು, ನನ್ನ ಅಜೆಂಡಾವನ್ನು ಗಟ್ಟಿ ಮಾಡಬೇಕು, ಪ್ರೊಪಗೇಂಡಾವನ್ನು ಸೃಷ್ಟಿ ಮಾಡಬೇಕು ಅಂತ ಯಾವುದು ತಿಳ್ಕೊಂಡಿರ್ತಾರ, ಈ ಶಶಿಕಾಂತ್ ಸೆಂಥಿಲ್ ಅನ್ನುವಂಥ ಒಬ್ಬ ಮಾಜಿ ಸರ್ಕಾರಿ ನೌಕರ ನೆನೆ ಬಂದು ಇಲ್ಲಿ ಭಾಷಣ ಮಾಡಿ ಹೋಗಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಅಂತಹ ಹುಳಗಳ ಒಂದು ಪಂಗಡ ಹೊಂದಿದೆ. ಅವರು ಬಿಟ್ಟರೆ ದೋಸು ಡು ನಾಟ್ ವಾಂಟ್ ಟು ನೋ ಎನಿಥಿಂಗ್, ಅವ್ರಿಗೆ ಯಾರಿಗೂ ಕೂಡ ದೋಸು ಕೆನಾಟ್ ನೋ ಎನಿಥಿಂಗ್. ನೀವು ಹೋಗಿ ಅವ್ರಿಗೆ ಹೇಳಿದ್ರು ಕೂಡ ಇದು ಈ ರೀತಿ ಇದೆ ಅಂತ ಹೇಳಿದರೆ ಅವರಿಗೆ ಅರ್ಥವೇ ಆಗೋದಿಲ್ಲ. ಅದು UT ಖಾದರ್ನ ಪಂಗಡ. ಅವರಿಗೆ ಆ ವ್ಯವಸ್ಥೆಯೇ ಬೇಡ. ಇವತ್ತು CAA ಅಂತ ಹೇಳಿದರೆ ನಾವು ಅದರ ಇತಿಹಾಸವನ್ನು ತಿಳ್ಕೊಳ್ಬೇಕು. ಭಾರತ ಅನ್ನುವಂಥದ್ದು 1947ನೇ ಇಸ್ವಿಯಲ್ಲಿ ಜನನ ಆದಂಥ ದೇಶ ಅಲ್ಲ. ಸಹಸ್ರಾರು ವರ್ಷಗಳ ಇತಿಹಾಸ
ಪರಂಪರೆ ಸಂಸ್ಕೃತಿಯ ಆಧಾರದ ಅಡಿಯಲ್ಲಿ ಭಾರತ ಹಿಂದೂ ನಾಗರಿಕತೆಯ ಆಧಾರದ ಅಡಿಯಲ್ಲಿ ಭಾರತ ಒಂದು ದೇಶವಾಗಿ ಅದು ಅಭಿವೃದ್ಧಿ ಹೊಂದುತ್ತಾ ಬಂತು. 1947ನೇ ಇಸ್ವಿಯಲ್ಲಿ ಭಾರತವನ್ನು ತುಂಡು ಮಾಡಿದ್ರು. ಯಾವ ಆಧಾರದಲ್ಲಿ ತುಂಡು ಮಾಡಿದ್ರು ಅಂತ ಹೇಳಿದ್ರೆ, ಪಾಕಿಸ್ತಾನ ಕೇವಲ ಮುಸಲ್ಮಾನರು ಇಸ್ಲಾಮಿಕ್ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು, ಈ ರಾಷ್ಟ್ರದಲ್ಲಿ ಕೇವಲ ಮುಸಲ್ಮಾನರು ಇರಬೇಕು ಅಂತ ಹೇಳಿ ಪಾಕಿಸ್ತಾನದ ರಚನೆಯನ್ನು ಮಾಡಿದ್ರು. ಮತ್ತು ಇವತ್ತು ನಾವು ಭಾರತ ಅಂತ ಏನು ಕರಿತೇವೆ, ಈ ಭಾರತ ಪ್ರತ್ಯೇಕವಾಗಿ ಉಳ್ಕೊಳ್ತು. ಪಾಕಿಸ್ತಾನ ನಿರ್ಮಾಣವಾದಂತಹ ಸಂದರ್ಭದಲ್ಲಿ 1947ನೇ ಇಸ್ವಿಯಲ್ಲಿ ಬಾಂಗ್ಲಾದೇಶ ಪ್ರತ್ಯೇಕ ರಾಷ್ಟ್ರ ಆಗಿರಲಿಲ್ಲ. 1947ರಲ್ಲಿ ಒಂದು ಪಶ್ಚಿಮ ಪಾಕಿಸ್ತಾನ ಮತ್ತೊಂದು ಪೂರ್ವ ಪಾಕಿಸ್ತಾನ. ಇವತ್ತಿನ ಬಾಂಗ್ಲಾದೇಶ ಅವತ್ತು ಪೂರ್ವ ಪಾಕಿಸ್ತಾನ ಅಂತ ಕರೆಸ್ಕೊಳ್ತಾ ಇದ್ರೆ, ಇವತ್ತಿನ ಪಾಕಿಸ್ತಾನ ಅದು ಪಶ್ಚಿಮ ಪಾಕಿಸ್ತಾನವಾಗಿ ಪಾಕಿಸ್ತಾನ ಆಗಿತ್ತು. ಅವತ್ತಿನಿಂದ ಇವತ್ತಿನವರೆಗೆ ಪಾಕಿಸ್ತಾನದ ಅಳಿವಿರುವಂಥದ್ದು, ಪಾಕಿಸ್ತಾನ ತನ್ನ ದೇಶವನ್ನು ನಿರ್ವಹಿಸ್ತಾ ಬಂದಿರುವಂಥದ್ದು ಇಸ್ಲಾಮಿಕ್ ವ್ಯವಸ್ಥೆಯ ಆಧಾರದ ಅಡಿಯಲ್ಲಿ. ಭಾರತ ಈ ವ್ಯವಸ್ಥೆಗೆ ಹೋಗಲಿಲ್ಲ. ಭಾರತದಿಂದ ತುಂಡಾಗಿ ಹೋದಂಥ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರೇತರರು ಪಾಕಿಸ್ತಾನದಲ್ಲಿದ್ದರು. ಭಾರತವನ್ನು ಇಬ್ಬಾಗ ಮಾಡಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ 28% ಅನ್ಯ ಇಸ್ಲಾಮ ಹೊರತುಪಡಿಸಿ ಬೌದ್ಧರು, ಹಿಂದೂಗಳು, ಕ್ರೈಸ್ತರು, ಜೈನರು, ಪಾರ್ಸಿಗಳು, ಹೀಗೆ ಇಸ್ಲಾಮನ್ನು ಹೊರತುಪಡಿಸಿ ಇತರೆ ನಂಬಿಕೆಗಳನ್ನು ಆರಾಧನೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಂಥ ಜನರ ಪೈಕಿ 27% ಇತ್ತು. ಇವತ್ತು 2020ರಲ್ಲಿ ಪಾಕಿಸ್ತಾನದಲ್ಲಿ ಎಷ್ಟು ಪರ್ಸೆಂಟ್ ಹಿಂದೂಗಳಿದ್ದಾರೆ ಅಂತ ನಾವು ಒಮ್ಮೆ ನೋಡಿದರೆ ಅದು 2% ದಾಟೋದಿಲ್ಲ. 27%ಇಂದ 2%ಗೆ ಕ್ಷೀಣಿಸಬೇಕಾದ್ರೆ ಅಲ್ಲಿನ ಹಿಂದೂಗಳು, ಅಲ್ಲಿನ ಜೈನರು, ಅಲ್ಲಿನ ಅನ್ಯಾನ್ಯ ಧರ್ಮವನ್ನು ಪಾಲನೆ ಮಾಡ್ತಾ ಬಂದಂಥವರು ಎಲ್ಲಿ ಮಾಯ ಆದರು ಅನ್ನುವಂಥದ್ದು ನಾವು ಆಲೋಚನೆ ಮಾಡಬೇಕು. ಬಾಂಗ್ಲಾದೇಶದ ಪರಿಸ್ಥಿತಿ ಏನು ವಿಭಿನ್ನ ಇಲ್ಲ. ಬಾಂಗ್ಲಾದೇಶದಲ್ಲಿ ವಿಭಜನೆ ಆದಂತಹ ಸಂದರ್ಭದಲ್ಲಿ 30% ಅನ್ಯ ಇಸ್ಲಾಂ ಹೊರತುಪಡಿಸಿ ಅನ್ಯ ಧರ್ಮದವರು 30% ಇದ್ದರು. ಇವತ್ತು ಬಾಂಗ್ಲಾದೇಶದಲ್ಲಿ ಇರುವಂಥದ್ದು ಕೇವಲ 7% ಮಾತ್ರ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಜನಸಂಖ್ಯೆ ಕ್ಷೀಣಿಸ್ತಾ ಬಂತು? ಅಲ್ಲಿ ಆಗ್ತಾ ಇರುವಂಥ ಅನಾಚಾರಗಳೇನು, ಅಲ್ಲಿ ಆಗ್ತಾ ಇರುವಂಥ ಅತ್ಯಾಚಾರಗಳೇನು ಅನ್ನುವಂಥದ್ದನ್ನು ನಾವು ಆಲಿಸಬೇಕಾಗಿರುವಂಥದ್ದು. ಇವತ್ತು ಆ ಆಕ್ರಂದನಗಳಿಗೆ, ಆ ನೋವಿಗೆ ಇವತ್ತು ಸ್ಪಂದನೆ ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿರುವಂಥದ್ದು, ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡಿರುವಂಥದ್ದು. 1947ರಲ್ಲಿ ಭಾರತ ವಿಭಜನೆ ಆದಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಹಾಗೂ ಲಿಯಾಕತ್ ಅನ್ನುವರು ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಆ ಒಪ್ಪಂದ ಏನು ಅಂತ ಹೇಳಿದರೆ, ಪಾಕಿಸ್ತಾನದಲ್ಲಿರುವಂಥ ಅಲ್ಪಸಂಖ್ಯಾತರು ಯಾರಿರ್ತಾರೆ, ಪಾಕಿಸ್ತಾನದಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ಅಲ್ಲಿನ ದೇಶದಲ್ಲಿ ಅಲ್ಲಿನ ಬಹುಸಂಖ್ಯಾತರು ಯಾರಿರ್ತಾರೆ ಅವರಿಗೆ ಸಿಗುವ ಸೌಲಭ್ಯಗಳು ಅಲ್ಲಿಯೂ ಸಿಗಬೇಕು. ಭಾರತದಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ, ಭಾರತದಲ್ಲಿರುವಂಥ ಬಹುಸಂಖ್ಯಾತರಿಗೆ ಸಿಗುವಂಥ ಸೌಲಭ್ಯಗಳು ಇಲ್ಲಿಯೂ ಸಿಗಬೇಕು. ಇದು ನಾವು ಉಭಯ ದೇಶಗಳಲ್ಲಿ ಪರಿಪಾಲನೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ಒಪ್ಪಂದವನ್ನು ಭಾರತ ಹಾಗೂ ಪಾಕಿಸ್ತಾನ 1950ರಲ್ಲಿ ನಾವು ಮಾಡಿಕೊಂಡಿದ್ವಿ. ದುರಾದೃಷ್ಟ ಏನು ಅಂತ ಹೇಳಿದರೆ, ಭಾರತ ಮಾತ್ರ ಇವತ್ತಿನವರೆಗೆ ಒಪ್ಪಂದವನ್ನು ಪರಿಪಾಲನೆ ಮಾಡಿದೆ. ಆದರೆ ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶ ಆಗಲಿ ಈ ಒಪ್ಪಂದದ ಯಾವುದೇ ಒಂದೇ ಒಂದು ಅಂಶವನ್ನು ಇವತ್ತು ಪರಿಪಾಲನೆ ಮಾಡಲಿಲ್ಲ. ಬದಲಿಗೆ ಅಲ್ಲಿರುವಂಥ ಅಷ್ಟೂ ಹಿಂದೂಗಳು, ಮುಸಲ್ಮಾನರೇತರರು ಯಾರಿದ್ದಾರೆ ಅವರಿಗೆ ಸಾಕ್ಷಾತ್ ನರಕ ಸದ್ರೂಪಿಯಾಗಿ ಇವತ್ತು ಆ ದೇಶಗಳು ನಿಂತಿದೆ ಅನ್ನುವಂಥಕ್ಕೆ ನಮಗೆ ಸಹಸ್ರಾರು ಉದಾಹರಣೆಗಳು ಸಿಗುತ್ತೆ. ಜಗ್ಗಿ ವಾಸುದೇವರವರು ಒಂದು ಇನ್ಸಿಡೆಂಟನ್ನು ಹೇಳ್ತಾರೆ. ಅವರಿಗೆ ಅಫ್ಘಾನಿಸ್ತಾನದಲ್ಲಿ ಒಂದು ಕುಟುಂಬ ಸಿಗುತ್ತೆ. ಆ ಒಂದು 163 ಜನ ಪ್ರವಾಸ ಹೋದಂಥ ಒಂದು ತಾಣದಲ್ಲಿ ಒಂದು ಪ್ರವಾಸಿಗಳ ಗುಂಪು ಅವರಿಗೆ ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ನನಗೆ ಮದುವೆಯಾಗಿ 2.5 ವರ್ಷ ಆಗಿತ್ತು. ನನಗೆ ಮದುವೆಯಾಗಿ 2.5 ಪಾಕಿಸ್ತಾನ ಹಿಂದೂಗಳು
ಪಾಕಿಸ್ತಾನದ ಹಿಂದೂಗಳು 163 ಜನರ ಗುಂಪೊಂದು ಅಫ್ಘಾನಿಸ್ತಾನದ ಬಾಕು ದೇವಸ್ಥಾನ ಅನ್ನುವಲ್ಲಿ ನಮ್ಮ ಸದ್ಗುರು ಜಗ್ಗಿ ವಾಸುದೇವ್ ಅವರಿಗೆ ಸಿಕ್ಕಿದಾಗ ಅಲ್ಲಿರುವಂಥ ಹಿಂದೂಗಳು ಯಾವ ರೀತಿಯ ಯಾತನೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳಿರುವಂಥದ್ದು. ಆ ಯಾತ್ರಿಗಳ ಪೈಕಿ ಒಬ್ಬ ಯುವಕ ಸರಿಸುಮಾರು 30-32 ವರ್ಷ ಪ್ರಾಯದ ಯುವಕ, ಅವನಿಗೆ ಮದುವೆಯಾಗಿ ಕೇವಲ 2.5 ವರ್ಷಗಳು ಮಾತ್ರ ಆಗಿತ್ತಂತೆ. ಮದುವೆಯಾಗಿ 2.5 ವರ್ಷಗಳ ಆದಂತಹ ಸಂದರ್ಭದಲ್ಲಿ ಒಂದು ದಿವಸ ಅಚಾನಕ್ಕಾಗಿ ಕೆಲವು ಇಸ್ಲಾಮಿ ತರುಣರು, ಮೂಲಭೂತವಾದಿಗಳು ಏಕಾಏಕಿ ಮನೆಗೆ ನುಗ್ಗಿ ಅವನ ಹೆಂಡತಿಯನ್ನು ಏಕಾಏಕಿ ಹೊತ್ತೊಯ್ದು ಅವತ್ತೇ ಸಂಜೆ ಅಲ್ಲಿರುವಂಥ ಮತ್ತೊಬ್ಬ ಯುವಕನಿಗೆ, ಮುಸಲ್ಮಾನ ಯುವಕನಿಗೆ ಅವಳನ್ನು ಮದುವೆ ಮಾಡಿ ಅವಳ ಮತಾಂತರವನ್ನು ಮಾಡಿ ಅದನ್ನು ಇಂಟರ್ನೆಟ್ಟಿನಲ್ಲಿ ಹರಿಬಿಟ್ಟಿದ್ರಂತೆ. ಯಾವ ರೀತಿಯ ವ್ಯವಸ್ಥೆ ಅಂತ ಹೇಳಿದರೆ, ಆ ಹಿಂದೂ ಯುವಕ ಯಾರ ಹೆಂಡತಿಯನ್ನು ಅವನು ಕಳೆದುಕೊಂಡಿದ್ದಾನೆ ಅವನಿಗೆ ಅಲ್ಲಿ ಹೋಗಿ ಕಾನೂನಿನ ಸೌಲಭ್ಯವನ್ನು ತೆಗೆದುಕೊಳ್ಳುವ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದರೆ, ಪಾಕಿಸ್ತಾನದಲ್ಲಿ ಇಸ್ಲಾಮಿಕ್ ಸಂಪ್ರದಾಯವನ್ನು ಬಿಟ್ಟು ಬೇರೆ ಯಾವುದೇ ವ್ಯವಸ್ಥೆಯಲ್ಲಿ ಇತರೆ ಜನಾಂಗದವರು ಮದುವೆ ಆದರೆ ಅದು ಆ ರಾಷ್ಟ್ರದಲ್ಲಿ ಸಿಂಧುವೇ ಅಲ್ಲ. ಇವತ್ತು ಅಲ್ಲಿರುವಂಥ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕಾಗಿದೆ. 27%ಇಂದ 2.5%ಗೆ ಇವತ್ತು ಅಲ್ಲಿನ ಜನಸಂಖ್ಯೆ, ಹಿಂದೂ ಜನಸಂಖ್ಯೆ ಕ್ಷೀಣಿಸಿದೆ ಅಂತ ಆದರೆ ಈ ರೀತಿಯ ನರಕಯಾತನೆಗಳು ಅಲ್ಲಿ ದಿನನಿತ್ಯ ನಡೀತಾ ಇದೆ. ಸಾವಿರಾರು ನಿದರ್ಶನಗಳು, ನಮಗೆ ಮತಾಂತರದ ನಿದರ್ಶನಗಳು ಇವತ್ತು ದಿನನಿತ್ಯ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇದೆ. ಮೋನಿಕಾ ಅನ್ನುವವರನ್ನು ಯಾವುದೋ ಒಂದು ದಿವಸ ಕಿಡ್ನ್ಯಾಪ್ ಮಾಡ್ತಾರೆ, ಸಾಯಂಕಾಲ ಅವರು ಮುಸಲ್ಮಾನ ಯುವಕನೊಟ್ಟಿಗೆ ಮದುವೆ ಮಾಡ್ತಾರೆ, ಅವನನ್ನು ಮತಾಂತರ ಮಾಡ್ತಾರೆ. ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಪ್ರಮಾದಗಳು ಬಾಂಗ್ಲಾದೇಶದಲ್ಲೂ ಪಾಕಿಸ್ತಾನದಲ್ಲೂ ನಿರಂತರವಾಗಿ ನಡೀತಾ ಇದೆ. ಇದೆಲ್ಲವನ್ನು ಅನುಭವಿಸಲಾರದೆ ಪಾಕಿಸ್ತಾನದಿಂದ ನಿರಂತರವಾಗಿ ಅಲ್ಲಿದ್ದಂಥ ಹಿಂದೂಗಳು ಭಾರತಕ್ಕೆ ವಲಸೆ ಬರುವಂಥ ಪ್ರಕ್ರಿಯೆ 1950ನೇ ಇಸ್ವಿಯಿಂದಲೇ ಜರುಗ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಭಾರತದಲ್ಲಿ ಒಂದು ದೊಡ್ಡ ಪ್ರಮಾಣದ ಭಾರತೀಯ ಹಿಂದೂ ವಲಸಿಗರು ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿದೆ. ಇವತ್ತು ಇಂತಹ ಒಂದು ಯಾರು ನಿರಾಶ್ರಿತರಾಗಿದ್ದಾರೆ, ಯಾರು ತಮ್ಮ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದದಕ್ಕೋಸ್ಕರ ಆ ದೇಶಗಳಲ್ಲಿ ಇವರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಅವರಿಗೆ ಅಲ್ಲಿ ಬದುಕಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಬದುಕುವ ಅವಕಾಶಗಳಿಲ್ಲ, ಅವರು ಬದುಕಲಿಕ್ಕೆ ಆ ದೇಶಗಳಲ್ಲಿ ಕಾನೂನಿಲ್ವ. ಅಂಥವರು ಭಾರತಕ್ಕೆ ಬಂದಾಗ ಇವತ್ತು ವಿರೋಧ ಮಾಡ್ತಾ ಇರುವಂಥವರು ಯು ಟಿ ಖಾದರ್ನ ಸಂತತಿ. ಇದರ ವಿರುದ್ಧ ನಾವು ಮಾತಾಡಬೇಕಾಗಿರುವಂಥದ್ದು. ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಹೇಳಿದರೆ ಇದು ಯಾವುದೋ ಒಂದು ಪಂಗಡಕ್ಕೆ, ಒಂದು ಸಮುದಾಯಕ್ಕೆ, ಒಂದು ವರ್ಗದ ಜನಕ್ಕೆ, ಒಂದು ಧರ್ಮವನ್ನು ಆಚರಣೆ ಮಾಡುವಂಥ ಒಂದು ಪಂಗಡಕ್ಕೆ ಭಾರತದ ಪೌರತ್ವವನ್ನು ರದ್ದುಪಡಿಸುವಂಥ ನೀತಿಯಲ್ಲ. ಇದು ಏನಿದ್ರೂ ಭಾರತೀಯತೆಯನ್ನು, ಹಿಂದೂ ಧರ್ಮವನ್ನು ಯಾರು ಒಂದು ನಂಬಿಕೊಂಡು ಬಂದಿರ್ತಾರ, ಯಾರು ಈ ದೌರ್ಜನ್ಯವನ್ನು ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ, ಅಫ್ಘಾನಿಸ್ತಾನದಲ್ಲಿ ನಿರಂತರವಾಗಿ ಅನುಭವಿಸಿಕೊಂಡು ಅದನ್ನು ತಾಳಲಿಕ್ಕಾಗದೆ ಭಾರತಕ್ಕೆ ಬಂದಿರ್ತಾರ, ಅವರಿಗೆ ಭಾರತದ ಪೌರತ್ವವನ್ನು ಕೊಡುವಂತಹ ಒಂದು ಕಾನೂನೇ ಹೊರತು ಇವತ್ತು ಕಾಂಗ್ರೆಸ್ನವರ ಅಪಪ್ರಚಾರಕ್ಕೆ ನಾವು ಯಾರೂ ಕೂಡ ಕಿವಿ ಕೊಡಬೇಕಾಗಿಲ್ಲ. CAA ಅಂತ ಹೇಳಿದರೆ ಇದು ಪೌರತ್ವವನ್ನು ತೆಗೆಯುವಂಥ ಕಾನೂನಲ್ಲ, ಬದಲಿಗೆ ಪೌರತ್ವವನ್ನು ನೀಡುವಂತಹ ಕಾನೂನು. ಇದು ಕಾಂಗ್ರೆಸ್ನವರಿಗೆ 2014ನೇ ಇಸ್ವಿಯ ನಂತರ ಅವರೆಲ್ಲರೂ ಕೂಡ ನಿರುದ್ಯೋಗಿಗಳಾಗ್ಬಿಟ್ಟಿದ್ದಾರೆ. ಅವರಿಗೆ ಇವತ್ತು ಯಾವುದೇ ರೀತಿಯ ಕೆಲಸ ಇಲ್ಲ. ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಯಾವ ಯೋಜನೆಗಳನ್ನು ತರ್ತಾ ಇದೆ ಅದನ್ನು ವಿರೋಧ ಮಾಡುವಂಥದ್ದೇ ಅವರ ಫುಲ್ ಟೈಮ್ ಕೆಲಸ ಆಗಿ ಇವತ್ತು ಮಾರ್ಪಾಡಾಗಿದೆ. 2014ನೇ ಇಸ್ವಿಯ ನಂತರ ನೋಡ್ಬೋದು, ಇವತ್ತು ಈ ಪೌರತ್ವ ಕಾಯ್ದೆ ಅನ್ನುವಂಥದ್ದು, ಪೌರತ್ವ ತಿದ್ದುಪಡಿ ಕಾಯ್ದೆ ಅನ್ನುವಂಥದ್ದು ಗಾಂಧೀಜಿಯವರ ಕನಸಾಗಿತ್ತು. ಗಾಂಧೀಜಿಯವರು 1947ರಲ್ಲೇ ಭಾರತದ ವಿಭಜನೆ ಆದಂಥ ಸಂದರ್ಭದಲ್ಲೇ ಅವರೊಂದು ಮಾತನ್ನು ಹೇಳ್ತಾರೆ. ಯಾವುದೇ ಕಾಲಘಟ್ಟದಲ್ಲಿ, ಮುಂಬರುವಂಥ ದಿನದ ಯಾವುದೇ ಕಾಲಘಟ್ಟದಲ್ಲಿ ಇವತ್ತಿನ ಪಾಕಿಸ್ತಾನದಲ್ಲಿ ಇಸ್ಲಾಂ ಹೊರತುಪಡಿಸಿ ಯಾವುದೇ ಪಂಗಡದವರಿಗೆ
ಅಲ್ಲಿ ನೆಲೆಸಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದರೆ ಅವರಿಗೆಲ್ರಿಗೂ ಕೂಡ ಭಾರತ ಒಂದು ಸಹಜವಾದಂಥ ಒಂದು ನ್ಯಾಚುರಲ್ ಹೋಮ್ ಲ್ಯಾಂಡ್, ಒಂದು ಮದರ್ ಲ್ಯಾಂಡ್ ಅನ್ನುವಂಥದ್ದು ಮಹಾತ್ಮ ಗಾಂಧಿ ಅವರು ಹೇಳಿದರು. ಇವತ್ತು ಮಹಾತ್ಮ ಗಾಂಧಿಯವರ ಆದರ್ಶವನ್ನು ಪಾಲಿಸ್ತೇವೆ, ಮಹಾತ್ಮ ಗಾಂಧಿಯವರ ಒಂದು ತತ್ವಗಳನ್ನು ನಾವು ಪಾಲಿಸ್ತೇವೆ ಅಂತ ಇವತ್ತು ಖಾದರ್ನ ಪಾರ್ಟಿ ಏನು 50 ವರ್ಷದಿಂದ ರಾಜಕಾರಣ ಮಾಡ್ತಾ ಬಂದಿದೆ, ಇವತ್ತು ಆ ಗಾಂಧೀಜಿಯವರ ಮಾತಿಗೆ ಅವರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಗಾಂಧೀಜಿ ಮಾತ್ರ ಅಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತಿನವರೆಗೆ ಭಾರತವನ್ನು ನಂಬಿಕೊಂಡು ಬಂದಂಥ ಎಲ್ಲ ನಿರಾಶ್ರಿತರಿಗೆ ಅವರಿಗೆ ಪೌರತ್ವವನ್ನು ಕೊಡಬೇಕು ಅನ್ನುವಂಥದ್ದು ಅವರ ನಿಲುವಾಗಿತ್ತು. ಆದರೆ ಇವತ್ತಿನ ಕಾಂಗ್ರೆಸ್, ಸೋನಿಯಾ ಗಾಂಧಿಯ ಕೆಳಗೆ ಏನು ಕಾಂಗ್ರೆಸ್ ಇದೆ, ಇದರ ನಿಲುವು ಮತ್ತೊಂದೆಡೆಗೆ ಜಾರಿದೆ. ಅದು ಯಾಕೆ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತು ಮೋದಿಯವರ ಸರ್ಕಾರ ಬಂದ ಬಳಿಕ ಎಲ್ಲ ರೀತಿಯ 7 ದಶಕಗಳಿಂದ ಯಾವುದೆಲ್ಲ ವ್ಯವಸ್ಥೆಗಳು ಕುಂಠಿತ ಆಗಿತ್ತ ಆ ಎಲ್ಲ ವ್ಯವಸ್ಥೆಗಳು ಒಂದೊಂದಾಗಿ ಜಾರಿ ಆಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ 370 ಆರ್ಟಿಕಲನ್ನು ತೆಗೆದ್ವಿ. ಅದರ ಬಗ್ಗೆ ಇವರು ಜಮ್ಮು ಕಾಶ್ಮೀರದಲ್ಲಿ ಆದಂಥ ಹತ್ಯಾಕಾಂಡದ ಬಗ್ಗೆ ಯಾವುದೇ ಕಾಂಗ್ರೆಸ್ನ ನಾಯಕರು ತುಟಿ ಬಿಚ್ಚಲಿಲ್ಲ. 1990ನೇ ಇಸ್ವಿಯಲ್ಲಿ ಜಮ್ಮು ಕಾಶ್ಮೀರದ ಕಣಿವೆಯಲ್ಲಿ ಕಾಶ್ಮೀರದ ಪಂಡಿತರನ್ನು ಸಾಕ್ಷಾತ್ ಓಡಿಸಲಾಗಿತ್ತು. ಯಾವ ರೀತಿ ಅಂತ ಹೇಳಿದರೆ, ಅಗರ್ आपको ಕಾಶ್ಮೀರ್ ಮೇ रहना है, ಅಲ್ಲಾಹು ಅಕ್ಬರ್ कहना है ಅನ್ನುವಂಥ ಘೋಷಣೆಗಳನ್ನು ಮಸೀದಿಯ ಆ ಮೈಕ್ಗಳ ಮುಖಾಂತರ ಅವರು ಗರ್ಜಿಸ್ತಾ ಇದ್ರು. ಯಾವ ರೀತಿ ಅಂತ ಹೇಳಿದರೆ, ಕರಪತ್ರಗಳನ್ನು ಹಂಚಿದ್ರು. ಇವತ್ತು ಯಾರನ್ನು ನಾವು ಕೊಲ್ತೇವೆ ಅನ್ನುವಂಥ ಒಂದು ಪಟ್ಟಿಯನ್ನು ಮಾಡಿ ಅವರು ಮನೆಗಳ ಮುಂದೆ ಅಂಟಿಸಿ ಹೋಗುವಂಥ ಒಂದು ಕೆಲಸಗಳು 1990ನೇ ಇಸ್ವಿಯಲ್ಲಿ ನಮ್ಮದೇ ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇತ್ತು. 6 ಲಕ್ಷಕ್ಕಿಂತ ಹೆಚ್ಚು ಕಾಶ್ಮೀರಿ ಪಂಡಿತರನ್ನು ಅವತ್ತು ಅಲ್ಲಿಂದ ಓಡಿಸಲಾಯಿತು. ಇದೆಲ್ಲ ಯಾವುದು ಅಂತ ಹೇಳಿದರೆ, ಇಸ್ಲಾಮಿಕರನ ಒಂದು ಹುನ್ನಾರ ಏನಿತ್ತು ಅದರ ಭಾಗವಾಗಿ ಈ ಎಲ್ಲ ಷಡ್ಯಂತ್ರಗಳು ನಡೀತಾ ಬಂದಿದೆ. ಇವತ್ತು ಈ CAAಗೆ ಮತ್ತೊಂದು ವಿಶೇಷವಾಗಿ ಒಂದು ಈ NRCಯ ಒಂದು ತಳುಕು ಹಾಕಲಾಗ್ತಾ ಇದೆ. ವಾಸ್ತವದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಗೂ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಸನ್ಸ್ ಏನಿದೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಪೌರತ್ವ ತಿದ್ದುಪಡಿ ಕಾಯ್ದೆ ಅನ್ನುವಂಥದ್ದು ಕೇವಲ ಬಾಂಗ್ಲಾದೇಶದಿಂದ, ಪಾಕಿಸ್ತಾನದಿಂದ, ಅಫ್ಘಾನಿಸ್ತಾನದಿಂದ 2014ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕಿನ ಒಳಗೆ ಭಾರತಕ್ಕೆ ಯಾರು ಆಶ್ರಯವನ್ನು ಅವಲಂಬಿಸಿ ಬಂದಿರ್ತಾರ ಅವರಿಗೆ ಮಾತ್ರ ಅವರ ಪೌರತ್ವವನ್ನು ಕೊಡುವಂಥ ಕಾನೂನು. ಆದರೆ NRCಗೂ CAAಗೂ ಯಾವುದೇ ಸಂಬಂಧ ಇಲ್ಲ. NRC ಅನ್ನುವಂಥದ್ದು ಒಂದು ಸಹಜ, ಈಗ ನಮ್ಮ ಮನೆಯಲ್ಲಿ ನಾವು ಎಷ್ಟು ಮಂದಿ ಇದ್ದೇವೆ ಅನ್ನುವಂಥ ಒಂದು ಲೆಕ್ಕ ನಮಗೆ ಸಿಗುತ್ತೆ. ಒಂದು ದೇಶವು ಭಾರತೀಯ ಜನತಾ ಪಾರ್ಟಿ, ಭಾರತದ ಪರಂಪರೆ, ನಾವು ನಮ್ಮ ದೇಶವು ನಮ್ಮ ಮನೆಯ ರೀತಿಯಲ್ಲಿ ನಾವು ನೋಡಿಕೊಳ್ತಾ ಬಂದಿದ್ದೇವೆ. ಇವತ್ತು ಭಾರತದಲ್ಲಿ ನುಸುಳುಕೋರರು ಎಷ್ಟು ಜನ ಇದ್ದಾರೆ ಅನ್ನುವಂಥ ಲೆಕ್ಕ ಇಲ್ಲ. ಇವತ್ತು ಭಾರತೀಯರಲ್ಲದವರು ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಇದರ ಲೆಕ್ಕ ಇಲ್ಲ. ಈ ಎಲ್ಲ ಲೆಕ್ಕಗಳನ್ನು ನಮ್ಮ ದೇಶದಲ್ಲಿ ಯಾರ್ಯಾರಿದ್ದಾರೆ ಇವರು ನಮ್ಮ ದೇಶದವರೇ ಅನ್ನುವಂಥ ಒಂದು ಪುರಾವೆಯನ್ನು ಕಲ್ಪಿಸಲಿಕ್ಕೋಸ್ಕರ NRCಯ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಇವತ್ತಿನವರೆಗೂ NRCಯ ರೂಪುರೇಷೆಗಳ ಬಗ್ಗೆ, ಅದರ ವಿವರಣೆಗಳ ಬಗ್ಗೆ ಅಥವಾ ಅದರಲ್ಲಿ ಯಾವ ನೀತಿಯ ಆಧಾರದಲ್ಲಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಇನ್ನೂ ಕೂಡ ನಾವು ಸದನದಲ್ಲಿ ಚರ್ಚೆ ಮಾಡಲಿಲ್ಲ. ಇವತ್ತಿನವರೆಗೂ NRC ಅನ್ನುವಂಥದ್ದು ಇವತ್ತಿನವರೆಗೂ ಕಾಯ್ದೆ ಆಗಿ ಮಾರ್ಪಾಡಾಗಲಿಲ್ಲ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಅದು ಚರ್ಚೆ ಆಗಿ ದೇಶದಲ್ಲಿ ಇಂಪ್ಲಿಮೆಂಟ್ ಆಗಬೇಕಾಗಿರುವಂಥದ್ದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನವರು ಇವತ್ತು ಮುಸಲ್ಮಾನರನ್ನು ದಾರಿ ತಪ್ಪಿಸುವ ಒಂದು ಹುನ್ನಾರವಾಗಿ, ಒಂದು ವೆಪನ್ ಆಗಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಬರುವಂಥ ದಿನಗಳಲ್ಲಿ ಈ ವ್ಯವಸ್ಥೆಯನ್ನು ಮುಸಲ್ಮಾನರಿಗೆ ಎಲ್ರಿಗೂ ತಿಳಿಸುವಂಥ ಒಂದು ಕೆಲಸ ನಮ್ಮಿಂದ ಆಗಬೇಕಾಗಿದೆ. NRCಯಲ್ಲಿ ಬೇರೆ ಏನು ಕೇಳೋದು, NRCಯ ರೂಪುರೇಷೆಗಳು ಏನು ಅಂಥದ್ದು ಕೂಡ ಇವತ್ತಿನವರೆಗೆ ಸ್ಪಷ್ಟ ಆಗಿಲ್ಲ. CAAಗೂ ಯಾವುದೇ ರೀತಿಯ, NRCಗೂ CAAಗೂ ಯಾವುದೇ ರೀತಿಯ ತೊಳಕು ಹಾಕುವಂಥ ಒಂದು ವ್ಯವಸ್ಥೆ ಆಗುವುದೇ ಬೇಕಾಗಿಲ್ಲ. ಇವತ್ತು NRCಯಲ್ಲಿ
ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, NRCಯಲ್ಲಿ ಯಾರು ರಿಜಿಸ್ಟರ್ ಆಗೋದಿಲ್ವೋ ಅವ್ರನ್ನೆಲ್ಲರನ್ನು ದೇಶದಿಂದ ನಾವು ಹೊರಗೆ ಕಳಿಸ್ತಾರೆ ಅಂತ ಒಂದು ಗುಲ್ಲನ್ನು ಹಬ್ಬಿಸ್ತಾ ಇದ್ದಾರೆ. ನಿನ್ನೆ ಕೂಡ UT ಖಾದರ್ ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು. ಏನು ಮಾತನ್ನು ಹೇಳಿದರು ಅಂತ ಹೇಳಿದರೆ, ನಾನು ನನ್ನ ವಿವರಗಳನ್ನು ನನ್ನ ತಂದೆ ತಾಯಿಯ ಗೋರಿಗೆ ಕೊಡ್ತೇನೆ ಹೊರತು ಬೇರೆ ಯಾರಿಗೂ ಕೊಡ್ಲಿಕ್ಕೆ ಹೋಗೋದಿಲ್ಲ ಅಂತ. ಸ್ವಾಮಿ, ಅವರ ತಂದೆ ತಾಯಿಗೆ ಅವರ ಮಗ ಯಾರು ಅಂತ ಅವರ ತಂದೆ ತಾಯಿಗೆ ಗೊತ್ತಿದೆ. ಅವರ ಗೋರಿಗೆ ಹೋಗಿ ಕೊಡುವಂಥ ಅವಶ್ಯಕತೆ ಇಲ್ಲ. UT ಖಾದರ್ಗೆ ಏನಾದರೂ ಭಾಷೆ ಇದ್ದರೆ, ಅವ್ರಿಗೇನಾದರೂ ಭಾಷೆ ಇದ್ದರೆ ಅವರು ಕೊಡಬೇಕಾಗಿರುವಂಥದ್ದು ಭಾರತದ ಸರ್ಕಾರಕ್ಕೆ. ಇವತ್ತು UT ಖಾದರ್ರು ಇಡೀ ಒಂದು ಉಳ್ಳಾಳ ಕ್ಷೇತ್ರದ ಜನತೆಗೆ ಇವತ್ತು ದಿಕ್ಕು ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಶಾಲೆಯಲ್ಲಿ ಹೋಗಿ ನಮ್ಮ ಮಕ್ಕಳನ್ನು ನಾವು ನೋಂದಣಿ ಮಾಡಬೇಕಾದ್ರೂ ನಾವು ಅವರ ವಿವರಗಳನ್ನು ಕೊಡಬೇಕು. ಆ ವಿವರಗಳು ಸರ್ಕಾರದ ಬಳಿ ಇರಬೇಕಾ ಬೇಡವಾ? ಒಂದು ವಿವರಗಳು ನಾವು ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಯಾವುದೇ ವ್ಯವಸ್ಥೆಗಳಲ್ಲಿ, ಉದಾಹರಣೆಗೆ ಪೊಲೀಸ್ ಸ್ಟೇಷನಿಗೆ ಹೋಗಿ ನಾವೊಂದು ಕಂಪ್ಲೇಂಟ್ ಕೊಡಬೇಕಾದ್ರೂ ನಮ್ಮ ವಿವರಗಳನ್ನು ಕೊಡುವಂಥ ಅಗತ್ಯ ಇದೆ. ಆದರೆ ಇವತ್ತು ಸರ್ಕಾರದ ಒಂದು ಸಹಜ ಪ್ರಕ್ರಿಯೆಗೆ ನಾವು ವಿವರ ಕೊಡೋದಿಲ್ಲ ಅಂತ ಹೇಳಿದರೆ ಇದು ಯಾವ ರೀತಿಯ ಉತ್ತಮವಾದ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು. ಇವತ್ತು ನಾನು ನನ್ನ ತಂದೆ ಇಂಥವರು, ನನ್ನ ತಾಯಿ ಇಂಥವರು, ನನ್ನ ವಿಳಾಸ ಇದು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಇವತ್ತು ನನ್ನ ತಂದೆಯ ವಿಳಾಸವನ್ನು ನಾನು ಕೊಡೋದಿಲ್ಲ ಅಂತ ಹೇಳಿದರೆ ಅದರ ಅರ್ಥ ಏನು ಅನ್ನುವಂಥದ್ದು ನಾವು ಸಾರ್ವಜನಿಕರು ಯೋಚನೆ ಮಾಡಬೇಕು. ಇವತ್ತು ನನ್ನ ತಂದೆ ತಾಯಿ ಯಾರು, ನನ್ನ ವಿಳಾಸ ಯಾವುದು ನಾನು ಕೊಡೋದಿಲ್ಲ ಅಂತ ಹೇಳಿದರೆ ಅಂಥವರು ಯಾಕೆ ಅದನ್ನು ಮರೆಮಾಚ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಇನ್ನೊಬ್ಬರು ಅವರ ಸ್ನೇಹಿತರು ಸೆಂಥಿಲ್, ದಕ್ಷಿಣ ಕನ್ನಡದ ಮಾಜಿ ಏನಾಗಿದ್ರು ಸರ್, ಅವರು DC ಏನೋ ಆಗಿದ್ರಲ್ಲ, ಅವರು ನೆನೆ ಉಲ್ಲೇಖವನ್ನು ಮಾಡ್ತಾರೆ. ಏನು ಉಲ್ಲೇಖವನ್ನು ಮಾಡ್ತಾರೆ? ಭಾರತ ಇನ್ನು 1000 ವರ್ಷಗಳಾದರೂ ಹಿಂದೂ ರಾಷ್ಟ್ರ ಆಗಲಿಕ್ಕೆ ಬಿಡೋದಿಲ್ಲ ಅಂತ. ಇವರ ಅಪ್ಪನ ಮನೆ ಆಸ್ತಿಯ? ಇವರ ಅಪ್ಪನ ಮನೆ ಆಸ್ತಿಯ? ಭಾರತ 1000 ವರ್ಷಗಳ ಹಿಂದೆ ಹಿಂದೂ ರಾಷ್ಟ್ರ ಆಗಿತ್ತು. ಇವತ್ತು ಹಿಂದೂ ರಾಷ್ಟ್ರ ಮುಂದಿನ 1000 ವರ್ಷಗಳು ಭಾರತ ಹಿಂದೂ ರಾಷ್ಟ್ರ ಆಗಿ ಉಳಿಲಿಕ್ಕಿದೆ. ಇವರಿಗೆ ಆಗುವುದನ್ನು ಮಾಡಲಿ. ಇವರು ಹಿಂದೂ ರಾಷ್ಟ್ರದ ಕಲ್ಪನೆ ಏನು ಅಂತ ಗೊತ್ತಿಲ್ಲದೆ ಇರುವಂಥ ಬುದ್ಧಿಗೇಡಿಗಳು ಇವರು. ಹಿಂದೂ ರಾಷ್ಟ್ರದ ಕಲ್ಪನೆ ಏನು ಅಂತ ಗೊತ್ತಿಲ್ಲದೆ ಇರುವಂಥ ದಡ್ಡರು, ಸ್ಟುಪಿಡ್ಸ್ ಇವರು. ಹಿಂದೂ ರಾಷ್ಟ್ರದ ಕಲ್ಪನೆ ಏನು ಅಂತ ಹೇಳಿದರೆ ಸರ್ವೇ ಜನ ಸುಖಿನೋ ಭವಂತು. ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಮನುಷ್ಯರು ಸುಖಕರವಾಗಿರಬೇಕು. ಏಕಂ ಸತ್ ಬಹುಧ ವಿಪ್ರ ವದಂತಿ. ನೀನು ಆಚರಣೆ ಮಾಡುವಂಥ ಧರ್ಮ ಯಾವುದಾದ್ರೂ ಇರ್ಬೋದು, ನೀನು ಆಚರಣೆ ಮಾಡುವಂಥ ದೇವರು ನೀನು ಆರಾಧನೆ ಮಾಡುವಂಥ ದೇವರು ಯಾವುದಾದ್ರೂ ಇರ್ಬೋದು. ಆದರೆ ಇವತ್ತು ಅವರಿಗೆಲ್ರಿಗೂ ಕೂಡ ನಾವು ಒಂದೇ ರೀತಿಯಲ್ಲಿ ನೋಡ್ತೇವೆ ಅನ್ನುವಂಥದ್ದು ಭಾರತೀಯ ಪರಂಪರೆ, ಹಿಂದೂ ಸಂಸ್ಕೃತಿಯ ಮೂಲ ಉದ್ದೇಶ. ಇದು ಹಿಂದೂ ರಾಷ್ಟ್ರ. ಎಲ್ಲ ಜನಾಂಗದವರಿಗೂ, ಎಲ್ಲ ಮತ ಪಂಗಡದವರಿಗೂ, ಎಲ್ರಿಗೂ ಒಂದೇ ರೀತಿಯ ವ್ಯವಸ್ಥೆಯನ್ನು ಜಾರಿ ಮಾಡುವಂಥದ್ದು ಹಿಂದೂ ರಾಷ್ಟ್ರದ ಕಲ್ಪನೆ. ಅದು ಸೆಂಥಿಲ್ನಂಥ ಬುದ್ಧಿಗೇಡಿಗಳಿಗೆ, ಖಾದರ್ನಂಥ ಮತೀಯವಾದಿಗಳಿಗೆ ಯಾವತ್ತೂ ಅರ್ಥ ಆಗಲಿಕ್ಕಿಲ್ಲ. ಇದನ್ನು ಅರ್ಥ ಮಾಡಿಸಬೇಕು, ಜಾಗೃತಿ ಮಾಡುವಂಥ ಕೆಲಸ ಇವತ್ತು ನಾವು ಇದರ ಮುಖಾಂತರ ಮಾಡ್ತಾ ಇರುವಂಥದ್ದು. ಯಾವ ರೀತಿಯ ಕೆಲಸಗಳಾಗಿದೆ ಒಮ್ಮೆ ನಾವು ಆಲೋಚನೆ ಮಾಡಬೇಕು. ಐವನ್ ಡಿಸೋಜ ಭಾರಿ ಹಾರಾಡ್ತಾರೆ. ಅಲ್ಲಿ ಇಲ್ಲಿ ಅವರ ವೇಷಗಳನ್ನು ತೊಟ್ಟು ಅಲ್ಲಿ ಇಲ್ಲಿ ಉದ್ಘಾಟನೆಗಳನ್ನು ಮಾಡಲಿಕ್ಕೆ ಹೋಗ್ತಾರೆ. ಪಂಪ್ವೆಲ್ ಫ್ಲೈಓವರ್ನಿಂದ ಮೊನ್ನೆ ಹಾರಿ ಬೀಳ್ಲಿಕ್ಕೆ ಹೋಗಿದ್ರು. ಪಂಪ್ವೆಲ್ ಫ್ಲೈಓವರ್ನಿಂದ ಐವನ್ ಹಾರಿ ಬೀಳ್ಲಿಕ್ಕೆ ಹೋಗಿದ್ರು. ಅದರ ಬಗ್ಗೆ ನಾನು ಉಲ್ಲೇಖ ಮಾಡೋದಿಲ್ಲ. ಆದರೆ ಪಂಪ್ವೆಲ್ ಫ್ಲೈಓವರ್ ತಾಂತ್ರಿಕ ದೋಷಗಳಿಂದ, ಟೆಕ್ನಿಕಲ್ ಅಂಶಗಳಿಂದ 1-2-3 ತಿಂಗಳುಗಳ ಕಾಲ ಅದರ ಉದ್ಘಾಟನೆ ತಡ ಆಯಿತು. ಇದು ಯಾವುದೂ ಕೂಡ ಇಚ್ಛಾಶಕ್ತಿಯ ಕೊರತೆಯಿಂದ ಕಾಮಗಾರಿ ಕುಂಠಿತ ಆದದ್ದಲ್ಲ. ಆದರೆ 70 ವರ್ಷಗಳಿಂದ ಭಾರತದ ಚುಕ್ಕಾಣಿ ಹಿಡ್ದಿದ್ರಲ್ಲ, ಭಾರತದ ಕಾಮಗಾರಿ, ಭಾರತದ ಪ್ರಗತಿಯ ಓಟ, ಭಾರತದಲ್ಲಿ ಸಂಸ್ಕೃತಿಯ ಒಂದು ಪುನಶ್ಚೇತನದ ಕಾಮಗಾರಿ 70 ವರ್ಷಗಳಿಂದ ಕುಂಠಿತ ಆಗಿತ್ತಲ್ಲ. ಆಗ ಐವನ್ ಡಿಸೋಜ ಎಲ್ಲಿ ಹೋಗಿದ್ರು?
ಆಗ ಐವನ್ ಡಿಸೋಜ ಎಲ್ಲಿ ಹೋಗಿದ್ರು? ಈ 70 ವರ್ಷಗಳಿಂದ ಯಾವುದೇ ರೀತಿಯ ಪ್ರಗತಿ ಆಗಲಿಲ್ಲ. ಇವತ್ತು 70 ವರ್ಷಗಳ ಕಾಲದಿಂದ ಆಗದೇ ಇರುವಂತಹ ಕೆಲಸವನ್ನು ಕೇವಲ ಕಳೆದ 5 ವರ್ಷಗಳಲ್ಲಿ ಇವತ್ತು ಮೋದಿ ಸರ್ಕಾರ ಮಾಡಿದೆ ಅಂತಾದರೆ ಅದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕಾಗಿರುವಂಥದ್ದು. ಅದಕ್ಕೆಲ್ಲದಕ್ಕೂ ನಾವು ಹೆಮ್ಮೆ ಪಡಬೇಕಾಗಿರುವಂಥದ್ದು ಇವತ್ತು ನಾವು ಮೋದಿಯವರು ತೆಗೆದುಕೊಳ್ಳುವಂಥ ಪ್ರತಿಯೊಂದು ಕೆಲಸಕ್ಕೂ, ಪ್ರತಿಯೊಂದು ಯೋಜನೆಗೂ ಇವತ್ತು ನಾವು ಅತ್ಯಂತ ಬಲಿಷ್ಠವಾಗಿ ಅವರಿಗೆ ಸಹಕಾರವನ್ನು ನಾವು ಕೊಡಬೇಕಾಗಿರುವಂಥದ್ದು. ಬರುವಂಥ ದಿನಗಳಲ್ಲಿ ಇನ್ನು ದೊಡ್ಡ ಪ್ರಮಾಣದಲ್ಲಿ ಈ ಎಡಬಿಡಂಗಿಗಳು, ಎಡಚರರು ಎಲ್ಲರೂ ಯಾರಿದ್ದಾರೆ ಇವರೆಲ್ಲರೂ ಕೂಡ ನಮ್ಮನ್ನು ವಿರೋಧ ಮಾಡ್ತಾ ಬರ್ತಾರೆ. ಆದರೆ ಇದು ಯಾವುದಕ್ಕೂ ಕೂಡ ನಾವು ಹೆದರುವಂಥ ಪ್ರಶ್ನೆಯೇ ಇಲ್ಲ. ಇವತ್ತು ಭಾರತ ಹಿಂದೂ ಸಂಸ್ಕೃತಿಯ ಒಂದು ಪುನಶ್ಚೇತನ ಇವತ್ತು ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಭಾರತಕ್ಕೆ ನರೇಂದ್ರ ಮೋದಿ ಅವರು ಇವತ್ತು ಸ್ವಾಮಿ ವಿವೇಕಾನಂದರ ರೂಪದಲ್ಲಿ ಇವತ್ತು ಬಂದು ಭಾರತವನ್ನು ಮುನ್ನಡೆಸ್ತಾ ಇದ್ದಾರೆ. ಇವತ್ತು ಆಗಬೇಕಾಗಿರುವಂಥ ಕೆಲಸಗಳು ಎಷ್ಟಿದೆ ಅದನ್ನು ನಾವೊಮ್ಮೆ ಆಲೋಚನೆ ಮಾಡಬೇಕು. ಕಾಂಗ್ರೆಸ್ನವರು ಮತ್ತು ಎಲ್ಲ ವಿರೋಧ ಪಕ್ಷದವರು ಇವತ್ತು ಯಾಕೆ ಇದನ್ನು ವಿರೋಧಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಆರ್ಟಿಕಲ್ 370, ಈ ಆರ್ಟಿಕಲ್ 370 ತಾಕತ್ತಿದ್ರೆ ತೆಗೆದುಹಾಕಿ ಅನ್ನುವಂಥ ಒಂದು ಚಾಲೆಂಜನ್ನು ಮಾಡಿದರು. ಆರ್ಟಿಕಲ್ 370 ತೆಗೆದು ತಿಪ್ಪೆಗುಂಡಿಗೆ ನರೇಂದ್ರ ಮೋದಿ ಅವರು ಬಿಸಾಡಿದ ನಂತರ ಕಾಂಗ್ರೆಸ್ನವರು ಮಾತಾಡಲಿಲ್ಲ. ಇವತ್ತು ಭವ್ಯ ರಾಮ ಮಂದಿರದ ನಿರ್ಮಾಣ ಆಗಬೇಕು ಅಂತ ಭಾರತದ 100 ಕೋಟಿ ಜನರ ಆಶಯ ಇತ್ತು. ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತದಲ್ಲಿ ಭವ್ಯ ರಾಮ ಮಂದಿರದ ನಿರ್ಮಾಣ ಆಗುತ್ತೆ. ಅದಕ್ಕೂ ಕೂಡ ಕಾಂಗ್ರೆಸ್ನವರು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಹುಸಂಖ್ಯಾತರ ಪರವಾಗಿರುವಂಥದ್ದು. ಈ ರೀತಿ ಇರುವಾಗ ಯಾವುದಾದ್ರೂ ಒಂದು ಖ್ಯಾತೆಯನ್ನು ತೆಗೆದು ಇವತ್ತು ದೇಶದಲ್ಲಿ ಗಲಭೆ ಉಂಟು ಮಾಡಬೇಕು, ದೇಶದಲ್ಲಿ ಅಶಾಂತಿಯನ್ನು ನಿರ್ಮಿಸಬೇಕು, ದೇಶದಲ್ಲಿ ಒಂದು ಅರಾಜಕತೆಯ ವಾತಾವರಣವನ್ನು ಸೃಷ್ಟಿಸಬೇಕು ಅನ್ನುವಂಥ ಆ ಹುನ್ನಾರದಿಂದ ಇವತ್ತು ಭಾರತದಲ್ಲಿರುವಂಥ ಇಸ್ಲಾಮಿವಾದಿಗಳಿರ್ಬೋದು, ಮೂಲಭೂತವಾದಿಗಳಿರ್ಬೋದು, ಇವರೆಲ್ಲರೂ ಸೇರಿ ಇವತ್ತು ಒಂದು ಗುಂಪಾಗಿ ವಿರೋಧ ಮಾಡ್ತಾ ಇದ್ದಾರೆ. ಯಾವ ರೀತಿ ವಿರೋಧ ಅಂತ ಹೇಳಿದರೆ, ಭಾರತ್ ತೇರೆ ತುಕಡೆ ಹೋಂಗೆ, ಭಾರತವನ್ನು ತುಂಡು ಮಾಡ್ತೇವೆ, ನಮಗೆ ಆಜಾದಿ ಸಿಗಬೇಕು. ಯಾರಿಂದ ಆಜಾದಿ ಸಿಗಬೇಕು? ನಿಮಗೆ ಯಾರಿಂದ ಆಜಾದಿ ಸಿಗಬೇಕು? ಆಜಾದಿ ಕೊಡ್ತೇವೆ. ಯಾವ ರೀತಿಯಲ್ಲಿ ಕೊಡ್ತೇವೆ ಹೇಳಿದರೆ, ನಮ್ಮ ಪಾರ್ಲಿಮೆಂಟಿಗೆ ಬಾಂಬ್ ಇಟ್ನಲ್ಲ ಅಫ್ಜಲ್ ಗುರು, ಆ ಅಫ್ಜಲ್ ಗುರುಗೆ ಆಜಾದಿ ಕೊಟ್ಟಿದ್ದೇವೆ. ಅದೇ ಆಜಾದಿ ನಿಮಗೆ ಸಿಗುವಂಥದ್ದು. ಬೊಂಬೈಗೆ ಬಾಂಬ್ ಇಟ್ನಲ್ಲ ಅಬ್ದುಲ್ ಕಸಾಬ್, ಆ ಕಸಬಿಗೆ ಆಜಾದಿ ಕೊಟ್ಟಿದ್ದೇವೆ. ಅದೇ ಆಜಾದಿ ನಿಮಗೂ ಸಿಗುವಂಥದ್ದು. ಬರುವಂಥ ದಿನಗಳಲ್ಲಿ ಭಾರತ ನರೇಂದ್ರ ಮೋದಿಯವರ ಕೈಯ ಅಡಿಯಲ್ಲಿ ಅತ್ಯಂತ ಸುಭಿಕ್ಷವಾಗಿದೆ. ತಾವು ಎಷ್ಟೇ ರೀತಿಯಲ್ಲಿ ಒಂದು ಅಶಾಂತಿ ನಿರ್ಮಾಣಕ್ಕೆ ತಾವು ಕೈ ಹಾಕಿದ್ರು ಕೂಡ ಇಲ್ಲಿ ಬಗ್ಲಿಕ್ಕೆ ಯಾರೂ ತಯಾರಿಲ್ಲ. ಆದರೆ ಈ ಷಡ್ಯಂತ್ರಕ್ಕೆ ಬಲಿಯಾಗುವುದು ಯಾರು ಅಂತ ಹೇಳಿದರೆ, ಮೊನ್ನೆ ಪೊಲೀಸರ ವಿರುದ್ಧ ಪೊಲೀಸರಿಗೆ ಕಲ್ಲೆಸೆದು 2 ಸತ್ರಲ್ಲ, ಅಂಥವರು ಖಾದರ್ನ ಮನೆಯಿಂದ ಯಾರೂ ಸಿಗೋದಿಲ್ಲ. ಈ ಪ್ರಚೋದನೆ ಮಾಡುವಂಥ ನಾಯಕರ ಮನೆಯಿಂದ ಯಾರೂ ಸಿಗೋದಿಲ್ಲ. ಇವತ್ತು ಯಾವುದೇ ಒಂದು ಪ್ರಬಲವಾದ ಕಾರಣ ಇಲ್ಲದೆ ಕೇವಲ ಅಶಾಂತಿಯ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದೇ ಕಾರಣದಿಂದ ಸಮಾಜವನ್ನು ಪ್ರಚೋದನೆ ಮಾಡ್ತಾ ಇದ್ದಾರಲ್ಲ, ಅವರು ಇದು ಯಾವುದಕ್ಕೂ ಸಿಕ್ಕಿಬೀಳೋದಿಲ್ಲ. ಆದರೆ ಸಿಕ್ಕಿಬೀಳೋದು ಈ ಪ್ರೇರಣೆಗೆ, ಈ ಪ್ರಚೋದನೆಗೆ ಒಳಗಾದಂಥ ಯುವಕರು ಮಾತ್ರ. ಬರುವಂಥ ದಿನಗಳಲ್ಲಿ ಈ ಖಾದರ್ನಂಥವರು ಏನಾದರೂ ಪ್ರಚೋದನೆ ಮಾಡಿದರೆ, ಖಾದರ್ ಏನು ಹೇಳಿರ್ತಾರೆ ಆ ಕೆಲಸವನ್ನು ಅವರಿಗೆ ಮಾಡಿದರೆ ಇನ್ನು ಮುಂದೆ ಅವರು ಮಾಡೋದಿಲ್ಲ. ಇದನ್ನು ನಾವು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಹೇಳಬೇಕಾಗಿದೆ. ಇನ್ನೊಮ್ಮೆ CAA ಆಗಲಿ, NRC ಆಗಲಿ, NPR ಆಗಲಿ, ಇದು ಯಾವುದೇ ವ್ಯವಸ್ಥೆಗಳಿಂದ ಭಾರತದ ಯಾವುದೇ ನಾಗರಿಕನಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನುವಂಥ ಒಂದು ಭರವಸೆಯನ್ನು, ಅನ್ನುವಂಥ ಒಂದು ಅತ್ಯಂತ ಕಟಿಬದ್ಧವಾದಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತಂದಿದೆ. ಆದರೆ ಇದರಿಂದ ಯಾರು ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅದರ ವಿರುದ್ಧ ನಾವು ರಾಷ್ಟ್ರಭಕ್ತರು ಇಡೀ ರಾಷ್ಟ್ರವ್ಯಾಪ್ತಿ ಪ್ರಚಾರಾಂದೋಲನಗಳನ್ನು ಮಾಡ್ತಾ, ಜಾಗೃತಿ ಸಭೆಗಳನ್ನು ಮಾಡ್ತಾ ಜನರಲ್ಲಿ ನಾವು ಈ ಅರಿವನ್ನು ಮೂಡಿಸಿ ಶಾಂತಿಯನ್ನು ಕಾಪಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕಬೇಕು. ಇವತ್ತು ನರೇಂದ್ರ ಮೋದಿ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. CAA ಕಾಯ್ದೆ ಯಾವುದಿದೆ, ಈ ಕಾಯ್ದೆಗೆ
ಬೆಂಬಲವನ್ನು ಕೊಡಲಿಕ್ಕೆ ಒಂದು ಮಿಸ್ಡ್ ಕಾಲ್ ಕೊಡಬೇಕು ಅನ್ನುವಂಥದ್ದು. ನಮ್ಮಲ್ಲೆಲ್ಲರಲ್ಲಿಯೂ ಕೂಡ ಮೊಬೈಲ್ ಇದೆ ಅಲ್ವಾ, ಇಲ್ಲಿ ಇದೆಯಾ ಇಲ್ವಾ? ಎಲ್ಲರೂ ಕೂಡ ತೆಗೆದು ಒಂದು ನಂಬರಿಗೆ ಮಿಸ್ಡ್ ಕಾಲನ್ನು ಕೊಡುವ. ನಂಬರ್ 88 88 662 ಈ ನಂಬರಿಗೆ ನಾವು ಮಿಸ್ಡ್ ಕಾಲ್ ಕೊಡುವ ಮುಖಾಂತರ ನರೇಂದ್ರ ಮೋದಿ ಅವರು ಏನು ನಮ್ಮ ರಾಷ್ಟ್ರವನ್ನು ಪುನಶ್ಚೇತನದ ಒಂದು ಹಾದಿಯಲ್ಲಿ ಕೊಂಡೊಯ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸಹಕಾರ ಕೊಟ್ಟಂತಾಗ್ತದೆ. ಇದೆಲ್ಲದಕ್ಕೂ ನಾವು ಒಂದು ಸಣ್ಣವಾದ ಮಿಸ್ಡ್ ಕಾಲನ್ನು ಕೊಡಬೇಕು ಅನ್ನುವಂಥದ್ದು ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆಯ್ತಾ? ನರೇಂದ್ರ ಮೋದಿ ಅವರು ಮಾತನಾಡ್ತಾ ಮತ್ತೊಂದು ಉಲ್ಲೇಖವನ್ನು ಮಾಡ್ತಾರೆ. ಮೊನ್ನೆ ಅವ್ರು ಮಾತನಾಡಿದಂಥ ಸಂದರ್ಭದಲ್ಲಿ ಒಂದು ಪ್ರಮುಖವಾದ ಅಂಶವನ್ನು ಹೇಳ್ತಾರೆ. ಏನು ಅಂತ ಹೇಳಿದರೆ, ಇವತ್ತು ಈ ರಾಷ್ಟ್ರ ಪ್ರಗತಿಯತ್ತ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ ಈ ವಿರೋಧದ ಶಕ್ತಿಗಳಿಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದನ್ನು ಎದುರಿಸಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೆ ಉಳ್ಳಾಳ ಕ್ಷೇತ್ರದ ಜನತೆ ನಾವು ಕೇವಲ ಸಭೆಗಳನ್ನು ಆಯೋಜನೆ ಮಾಡಿದರೆ ಯಾವುದೇ ರೀತಿಯ ಉಪಕಾರ ಆಗೋದಿಲ್ಲ. ಬರುವಂಥ ದಿನಗಳಲ್ಲಿ ನಾವು ಪ್ರತಿಯೊಂದು ಮನೆಗಳಿಗೆ ಹೋಗಿ ಈ ವ್ಯವಸ್ಥೆ ಯಾತಕ್ಕಾಗಿ ಜಾರಿಯಾಯಿತು, ಇದರ ಹಿನ್ನೆಲೆ ಏನು, ಇದರ ಒಂದು ಅಪಪ್ರಚಾರ ಇವತ್ತು ಕಾಂಗ್ರೆಸ್ನ ಹಾಗೂ ಇತರೆ ಪಕ್ಷದವರು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದರ ವಿವರವನ್ನು ನಾವು ಮನೆಗೆ ಹೋಗಿ ಅದನ್ನು ತಲುಪಿಸಿದಾಗ ಮಾತ್ರ ಇದರ ಒಂದು ಅವರು ಏನು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಟ್ಟಾಗ ಆಗ್ತದೆ. ಅದನ್ನು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಮಾಡ್ತೇವೆ. ನಾವೆಲ್ಲರೂ ಕೂಡ ಬರುವಂಥ ದಿನಗಳಲ್ಲಿ ಮಾಡುವ ಅನ್ನುವಂಥ ಆಶಯವನ್ನು ನಾನಿಲ್ಲಿ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ಮಾಹಿತಿಯನ್ನು ಕೊಟ್ಟಂತ ಶ್ರೀಯುತ ವಿಕಾಸ್ ಪುತ್ತೂರ್ ಇವರಿಗೆ ವಂದನೆಗಳು. ಬಂಧುಗಳೇ, ಕಾರ್ಯಕ್ರಮ ಮುಗಿದಿಲ್ಲ, ಪ್ರತಿಜ್ಞಾ ಸ್ವೀಕಾರ ಇದೆ, ಒಂದು ನಿರ್ಣಯ ಮಂಡನೆ ಇದೆ, ದಯಮಾಡಿ ಕೂತ್ಕೊಳ್ಳಿ. ಇದೀಗ ನಿರ್ಣಯ ಮಂಡನೆ ಶ್ರೀಯುತ ಪುಷ್ಪರಾಜ್ ಕೆರೆ ಬೈಲಿಯವರಿಂದ. ಮನವಿ ಮಂಡನೆ. ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ವಿಷಯ ಭಾರತ ಸರ್ಕಾರ ಜಾರಿಗೆ ತಂದ CAA ಬಗ್ಗೆ. ಮಾನ್ಯರೇ, ಭಾರತದ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಸರ್ಕಾರವು 2019 ಡಿಸೆಂಬರ್ 12ರಂದು ಜಾರಿಗೆ ತಂದ ಪೌರತ್ವ ತಿದ್ದುಪಡಿ ಕಾಯಿದೆ 2019ರ ಬಗ್ಗೆ ಅಪಪ್ರಚಾರ ಮಾಡಿ ತನ್ಮೂಲಕ ದೇಶದೆಲ್ಲೆಡೆ ಹಾಗೂ ಪ್ರಮುಖವಾಗಿ ಮಂಗಳೂರಿನಲ್ಲಿ ಗಲಭೆಯನ್ನು ಸೃಷ್ಟಿಸಿ ಅಶಾಂತಿ ಹಾಗೂ ಭೀತಿಯ ವಾತಾವರಣಕ್ಕೆ ಕಾರಣಕರ್ತರಾದ ಸಮಾಜಘಾತುಕ ಶಕ್ತಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ಕಾನೂನಿನ ಅನ್ವಯ ನೀಡಬೇಕು. ಜಾರಿಗೆ ತಂದಂತಹ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಇದನ್ನು ಗೌರವಿಸುತ್ತೇನೆ, ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇನೆ. ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ಶ್ರೀ ವಿಕಾಸ್ ಪುತ್ತೂರ್ ಇವರಿಗೆ ನಮ್ಮ ಸಂಚಾಲಕರಾದ ಶ್ರೀ ಮೋಹನ್ ರಾಜ್ KR ಇವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ಈ ಆಸೀನರಾದಂತಹ ರಾಷ್ಟ್ರ ಜಾಗರಣ ಸಮಿತಿ ಉಳ್ಳಾಲ ವಲಯ ಸಂಚಾಲಕರಾದ ಶ್ರೀ ಮೋಹನ್ KR ಇವರಿಗೆ ಧನ್ಯವಾದಗಳು. ಸ್ಥಳಾವಕಾಶವನ್ನ ಒದಗಿಸಿಕೊಟ್ಟು ಸಹಕಾರ ನೀಡಿದ ಗಣೇಶ ಸೇವಾ ಸಮಿತಿ ಮತ್ತು ಯುವಕ ಮಂಡಲ ಬೀರಿ ಇವರಿಗೂ ಧನ್ಯವಾದಗಳು.